ಕೊರೋನಾ ನಿರ್ವಹಣೆಡು ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಪೂರ್ತಿಯಾದ ವಿಫಲ ಆತನ ಪಂಡದು ಜಿಲ್ಲಾ ಕಾಂಗ್ರೆಸ್ ವತಿರ್ದು ಸರ್ಕಾರಿ ವೆನ್ಲಾಕ್ ಆಸ್ಪತ್ರೆದ ಎದುರು ಗುರುವಾರ ಕಾಂಡೆ ಪ್ರತಿಭಟನೆ ನಡೆಪಾಯಿರು. ನಮ್ಮ ಜಿಲ್ಲೆಯ ಮಾಜಿ ಉಸ್ತುವಾರಿ ಸಚಿವರು, ನಮ್ಮೆಲ್ಲರ ನೆಚ್ಚಿನ ನಾಯಕರು, ಹಿರಿಯರು ರಮಣಾತ್ರಿ ಅವರು ಸೇರಿಕೊಂಡಿದ್ದಾರೆ. ಈಗ ರಮಣಾತ್ರಿ ಅವರು ತಮ್ಮ ಅನಿಸಿಕೆಯನ್ನು ಹೇಳಬೇಕಾಗ್ತದೆ. ಈ ಒಂದು ವಿಚಾರದಲ್ಲಿ ಸರ್ಕಾರ ಕೂಡಲೇ ಗಮನ ಹರಿಸುವಲ್ಲಿ ಸರ್ಕಾರ ಕ್ರಮ ಕೈಗೊಳ್ಳಬೇಕು. ಸಂಬಂಧಪಟ್ಟ ಅಧಿಕಾರಿಗಳನ್ನು ಕೊರೋನಾ ನಿಯಂತ್ರಿಸಾವುನವಲು ಜಿಲ್ಲಾಡಳಿತ ಪೂರ್ತಿ ವಿಫಲ ಆತನು ಸರಿಯಾಯಿನ ನಿರ್ವಹಣೆದ ತೊಂದರೆ ಇರದು ಜನಗಳಿಗೆ ತೊಂದರೆಗೂ ಒಳಗಾತರು. ಸಿದ್ದರಾಮಯ್ಯರು ಮುಖ್ಯಮಂತ್ರಿ ಆದಿತ್ಯನ ಕಥೆನೇ ಬೇತೆ ಇತ್ತನು ಪಂಡದು ಆರೋಪಿಸಾವಂದುಲರು. ಆಂಡ ಖಂಡಿತವಾದ್ಲ ಇದು ಸತ್ಯ. ಸಿದ್ದರಾಮಯ್ಯರು ಮುಖ್ಯಮಂತ್ರಿ ಆದಿತ್ಯನ ನಿಜವಾದ್ಲ ಕತೆ ಬೇತೆ ಆದಿತ್ಯನು ಪಂಡದು ಮಾಜಿ ಜಿಲ್ಲಾ ಉಸ್ತುವಾರಿ ಸಚಿವರು ಶ್ರೀ ಬಿ ರಮಣಾಥ ರೈಕುಲು ರಾಜ್ಯ ಸರ್ಕಾರದ ವಿಫಲತೆಯ ಬಗ್ಗೆ ಆರೋಪಿಸಾದರು. ಇದರ ಪರಿಣಾಮ ಕರ್ನಾಟಕದಲ್ಲಿ ಬೆಂಗಳೂರು ಬಿಟ್ಟರೆ ಮಂಗಳೂರಿನಲ್ಲಿ ಕೊರೋನಾ ಸೋಂಕಿತರು ಜಾಸ್ತಿ ಈ ಇದನ್ನು ನಿರ್ವಹಣೆ ಮಾಡಲಿಕ್ಕೆ ಜಿಲ್ಲಾಡಳಿತ ವಿಫಲವಾಗಿದೆ. ನಾವು ನೂತನವಾದಂಥ ಪ್ರತಿಭಟನೆ ಮಾಡ್ತಾ ಇದ್ದೇವೆ. ನಾನೀಗ ಬರ್ತಾ ಇದ್ದಾಗ ಒಂದು ಪತ್ರಿಕೆಯಲ್ಲಿ ಓದ್ತಾ ಇದ್ದೆ, ಕೋವಿಡ್ ನಿಯಂತ್ರಣ ಮಾಡಲಿಕ್ಕೆ ಒಂದು ಸಿದ್ದರಾಮಯ್ಯ ಅಂತಿದ್ರೆ ಕಥೆಯೇ ಬೇರೆ ಆಗ್ತಿತ್ತು ಅಂತ. ಅದು ಸತ್ಯ, ಕಥೆ ಬೇರೆ ಆಗ್ತಿತ್ತು, ಒಳ್ಳೆಯ ರೀತಿಯಲ್ಲಿ ಆಗ್ತಿತ್ತು. ಈಗ KPC ಅಧ್ಯಕ್ಷರು ಹೇಳ್ತಾರೆ ಇದು ಹಾಸ್ಯಾಸ್ಪದವಾದಂಥ ಹೇಳಿಕೆ. ಜನಸಾಮಾನ್ಯರಿರ್ತಕ್ಕಂಥದ್ದು ಕಾಂಗ್ರೆಸ್ ಇರಬೇಕಾಗಿತ್ತು, ಸಿದ್ದರಾಮಯ್ಯ ಇರಬೇಕಾಗಿತ್ತು. ಈ ಕೋವಿಡ್ ನಿಯಂತ್ರಣ ಮಾಡಲಿಕ್ಕೆ ಅವರು ಪರಿಣಾಮಕಾರಿಯಾದ ಕೆಲಸವನ್ನು ಮಾಡ್ತಿದ್ದು ಒಳ್ಳೆಯ ಫಲಿತಾಂಶವನ್ನು ಕೊಡ್ತಿದ್ರು ಅಂತ ಹೇಳುವಂಥ ಮಾತನ್ನು 10 ಬಾಯಿಗಳಿಂದ ಹೇಳ್ತಾರೆ. ಇವತ್ತು ಅನ್ನ ಬಾಕಿ ಇದೆ ಅಲ್ಲ, ಅದನ್ನೇ ಸಿದ್ದರಾಮಯ್ಯ ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮವನ್ನೇ ಹಂಚಿದ್ದವರು. ಅದರಲ್ಲಿ 14 ಕಿಲೋ ಕೊಡಬೇಕಾಗಿದ್ದನ್ನು 10 ಕಿಲೋ ಕೊಟ್ಟಿದ್ದಾರೆ ಅಷ್ಟೇ ಅವ್ರು ಮಾಡಿರ್ತಕ್ಕಂಥ. ಇವತ್ತು ಇಂದಿರಾ ಕ್ಯಾಂಟೀನ್ ಇಲ್ಲ ಅಂತಂದರೆ ಅದು ಕೂಡ ಭಾಳ ಸ್ವಲ್ಪ ಸಹಕಾರ ಆಗಿದೆ ಅನ್ನುವಂಥ ಮಾತನ್ನು ಹೇಳಬೇಕಾಗಿದೆ. ಯಾಕೆಂದರೆ ಈ ಹೇಳಿಕೆಗೆ ನಾನು ಸೀಮಿತವಾಗಿ ಈ ಮಾತನ್ನು ನಾನು ಇವತ್ತು ಹೇಳ್ತಾ ಇದ್ದೇನೆ. ಇವತ್ತು ಪ್ರತ್ಯೇಕವಾದ ಪ್ರೆಸ್ ಮೀಟಿಂಗನ್ನು ಇಟ್ಕೊಂಡಿದ್ದೇವೆ. ಆದರೆ ನಾವು ಜಾಸ್ತಿ ಮಾತಾಡಲಿಕ್ಕೆ ಹೋಗೋದಿಲ್ಲ. ಇವತ್ತು ಜನರ ಭಾವನೆಯನ್ನು ನಾವು ವ್ಯಕ್ತಪಡಿಸಲಿಕ್ಕೆ ಈ ಮೂಲಕ ನಾವು ಸಾಂಕೇತಿಕ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಈಗ ಖಾಸಗಿ ಆಸ್ಪತ್ರೆಯಲ್ಲಿ 50% ಬೆಡ್ಗಳನ್ನು ಕೊಡಬೇಕು ಅಂತೇಳಿ ಮಾಡಿದ್ದಾರೆ. ಆದರೆ ಒಂದು ಮಾತನ್ನು ನಾನು ಹೇಳ್ತೀನಿ, ಈ ಅಧಿಕಾರದ ಜಿಲ್ಲಾ ಆಡಳಿತಕ್ಕೆ ಕೊಡಬೇಕು. 50 ಆಸ್ಪತ್ರೆಗಳಿಂದ 50 ವಾರ್ಡ್ ಎಷ್ಟು ಆಸ್ಪತ್ರೆಗಳಲ್ಲಿ ಎಷ್ಟು ಬೆಡ್ಗಳಿದೆ ಅಂತ ಆನ್ಲೈನಲ್ಲಿ ಹಾಕಬೇಕು. ನೀವು ಆ ಆಸ್ಪತ್ರೆಗೆ ಹೋದ ನಂತರ ಬೆಡ್ಗಳಿಲ್ಲ, ಅದು ಇಲ್ಲ, ಪೇಪರ್ನಲ್ಲಿ ಕೊಡ್ತೀರಿ ಅಷ್ಟಿದೆ ಇಷ್ಟಿದೆ ಅಂತೇಳಿ. ಆದರೆ ಅಲ್ಲಿ ಹೋದಾಗ ಬೆಡ್ ಇಲ್ಲ ಅಂತ ಹೇಳ್ತಾರೆ. ಆದರೆ ನೀವು ಅದನ್ನು ಹ್ಯಾಂಡ್ ಓವರ್ ತಗೊಳ್ಬೇಕು. ಇವತ್ತು ಜಿಲ್ಲಾ ನೋಡಲ್ ಅಧಿಕಾರಿಯನ್ನು ನೇಮಕ ಮಾಡಬೇಕು. ನೋಡಲ್ ಅಧಿಕಾರಿ ನೇಮಕ ಮಾಡಿ ಹ್ಯಾಂಡ್ ಓವರ್ ತಗೊಂಡು ಅವರು ಇಲ್ಲದ್ರೆ ಬಡವರಿಗೆ ಇದು ಪ್ರಯೋಜನಕ್ಕೆ ಬರೋದಿಲ್ಲ. ಪ್ರಯೋಜನಕ್ಕೆ ಬರಬೇಕು. ಈಗ ನಾವು ಪ್ರಮುಖವಾದಂಥ ಕಾರ್ಯಕ್ರಮ ಆಗದಾಗ ನಾವು ಲೋಕೋಪಯೋಗಿ ಇಲಾಖೆಯ ಒಂದು IBಯನ್ನು ಹ್ಯಾಂಡ್ ಓವರ್ ತಗೊಳ್ತಾರೆ. ಹ್ಯಾಂಡ್ ಓವರ್ ತಗೊಳ್ತಕ್ಕಂಥ ಮಾಡಿದರೆ ಬಹುಶಃ ಬಡವರಿಗೆ ಸ್ವಲ್ಪ ಪ್ರಯೋಜನ ಆಗ್ಬೋದು ಅಂತ ನನ್ನ ಅನಿಸಿಕೆ. ಆದ್ದರಿಂದಾಗಿ ಇದು ಯಾವುದೇ ಕಾರ್ಯಕ್ರಮಗಳನ್ನು ಪರಿಣಾಮಕಾರಿಯಾಗಿ ಜಾರಿ ಮಾಡ್ತಕ್ಕಂಥ ದಿಸೆಯಲ್ಲಿ ಸರ್ಕಾರ ಹೆಚ್ಚಿನ ಗಮನವನ್ನು ಹರಿಸಬೇಕು. ಜಿಲ್ಲಾಡಳಿತ ಕೂಡ ಅದರ ಹೆಚ್ಚಿನ ಗಮನವನ್ನು ಹರಿಸಬೇಕು. ಇವತ್ತು ಇಲ್ಲಿಯ ಚುನಾಯಿತ ಜನಪ್ರತಿನಿಧಿಗಳು ಇವರು ಹಸ್ತಕ್ಷೇಪ
ಮಾಡ್ತಕ್ಕಂಥ ಕಡಿಮೆ ಮಾಡಿ ಬಹುಶಃ ಈ ಕೊರೋನಾ ನಿಯಂತ್ರಣ ಮಾಡ್ತಕ್ಕಂಥ ಕೆಲಸಕ್ಕೆ ಹೆಚ್ಚು ಆದ್ಯತೆ ಕೊಡಬೇಕು ಅಂತೇಳಿ ನಾನು ಈ ಸಂದರ್ಭ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಶಾಸಕರು ಶ್ರೀ ಯುಟಿ ಖಾದರ್ ಪಾತಿರಂದು ಕೊರೋನಾ ಒಲ್ತು ಬರೊಂದುಂಡು ಪಂಪಿನೇನು ನಾಡು ಪತ್ತುನವಲು ಜಿಲ್ಲಾಡಳಿತ ವಿಫಲ ಆತನು ಕೊರೋನಾ ಇನಿ ವ್ಯಾಪಕವಾದ ಪರಡೊಂದುಂಡು ಮರಣ ಪಡೆಯಿನಕ್ಲೆಗೆ ಸರಿಯಾದ ಗೌರವಯುತ ಅಂತ್ಯ ಸಂಸ್ಕಾರಗಳ ಅವಕಾಶ ಇಜ್ಜಿ ಇನ್ನೇನು ತಂಕುಲು ಕಂಡಿ ಸಾವ ಪಂಡಿದು ಶಾಸಕರು ಶ್ರೀ ಯುಟಿ ಖಾದರ್ ಆರೋಪಿಸಿದರು. ಪಾಸಿಟಿವ್ ಬಂದ ತಕ್ಷಣ ಕೇಳದೆ ಬೇರೆ ಎಲ್ಲಿ ಹೋಗಬೇಕಂದ್ರೆ ನೇರವಾಗಿ ಆಸ್ಪತ್ರೆಯಿಂದ ಹೊರಗೆ ಹಾಕಿಕೊಂಡು ಬಹುಶಃ ಅವರ ಚಿಂತಾಜನಕಪಡಿಸಿದ್ದು ಬೇರೆ ಸಂಘ ಸಂಸ್ಥೆ ಮುಂದೆ ಸಹಕಾರ ಮಾಡಿಕೊಡುವಂತಾಗಿದೆ. ತೀರಿ ಹೋದಂಥ ಸಂದರ್ಭದಲ್ಲಿ ಯಾವುದೇ ಧಾರ್ಮಿಕ ವಿಧಾನಗಳಿಲ್ಲದೆ ಎಲ್ಲರನ್ನು ಕೂಡ ಯಾವ ಬಹುಶಃ ಅದನ್ನು ಇವತ್ತು ಕೆಲವೊಂದು ಕಡೆ ಇವತ್ತು ಯಾವುದೊಂದು ಆ ಸಂಸ್ಕೃತಿ ಮತ್ತು ಇದ್ದಂತಹ ಧಾರ್ಮಿಕ ಅಳವಡಿಸಿಕೊಳ್ಳದೆ ಇವತ್ತು ಆ ಅಂತ್ಯ ಸಂಸ್ಕಾರಕ್ಕೆ ಕೂಡ ಇವತ್ತು ಮಾಡುತ್ತಿರುವುದು ಮತ್ತು ಇದಕ್ಕೆ ಕುಟುಂಬದವರಿಗೆ ಕೂಡ ಅವಕಾಶ ಕೊಡೋದ್ರಿಂದ ಅತ್ಯಂತ ತೀವ್ರವಾಗಿ ನಾವು ಇವತ್ತು ಖಂಡಿಸ್ತೇವೆ. ಮಂಗಳೂರಿನಲ್ಲಿ ಇವತ್ತು ಇಷ್ಟೆಲ್ಲ ವ್ಯಾಪಕವಾಗಿ ಹಬ್ಬಿದಂತ ಬಲ್ಲ ಸ್ಪಷ್ಟವಾದ ಕಾರಣ ಇದು ಎಲ್ಲಿಂದ ಪ್ರಾರಂಭ ಆಯಿತು, ಯಾಕೆ ಆಯಿತು, ಇನ್ನೂ ಕೂಡ ಪತ್ತೆ ಹಚ್ಚಲು ಜಿಲ್ಲಾಡಳಿತ ಇವತ್ತು ವಿಫಲವಾಗಿದೆ. ಇವತ್ತು ಎಲ್ಲಿಂದ ಬಂದಿದ್ದು ಅವತ್ತು ಇದು ಬೇರೆ ಬೇರೆ ಕಡೆ ರಾಜ್ಯದಿಂದ ಬಂದವರು ಬಂತ ಅಲ್ಲ ಬೇರೆ ವಿದೇಶದ ಬಂದ ಬಂತ ಅಥವಾ ಮಂಗಳೂರು ಧಕ್ಕೆ ಫಿಶ್ ಓಪನ್ ಮಾಡಿದ ಕಾರಣ ಅಲ್ಲಿಗೆ ಮಹಾರಾಷ್ಟ್ರ, ಗುಜರಾತ್, ಬಾಂಬೆ, ಬಿಂಡಿತ ಮತ್ತು ನಮ್ಮ ಕೇರಳ ಆ ಪ್ರದೇಶದಿಂದ ಬಂದವರಲ್ಲಿ ಬಂತ ಅಥವಾ APMCಗೆ ಇವತ್ತು ಬೇರೆ ಬೇರೆ ರಾಜ್ಯದವರು ಇವತ್ತು ವ್ಯಾಪಾರಕ್ಕಾಗಿ ಬರುವವರು ಮತ್ತು ಅಲ್ಲಿಂದ ಗ್ರಾಮೀಣ ಮಟ್ಟಕ್ಕೆ ಹೋದ ಇಲ್ಲಿಂದ ಬಂತ ಅದನ್ನು ತಡೆಗಟ್ಟಲು ಏನು ಯಾವುದೋ ಒಂದು ಸ್ಪಷ್ಟವಾದ ನಿಲುವು ಜಿಲ್ಲಾಡಳಿತಕ್ಕೆ ಇನ್ನೂ ಕೂಡ ಇವತ್ತು ಇಲ್ಲದಂಥ ಪರಿಸ್ಥಿತಿ ಇವತ್ತು ಆಗಿದೆ. ಆದ ಕಾರಣ ಜಿಲ್ಲಾಡಳಿತ ತಕ್ಷಣ ಮತ್ತೆ ಇವತ್ತು ಎಚ್ಚೆತ್ತುಕೊಳ್ಳುವಂಥ ಕೆಲಸವನ್ನು ಆಗಬೇಕು. ಮುಂದಿನ 3 ತಿಂಗಳಲ್ಲಿ ಆಗುವಂಥ ಅನಾಹುತಗಳು ಏನಿದೆಯಾ ಅದನ್ನು ಜನರಿಗೆ ಈಗಾಗಲೇ ಮನದಟ್ಟು ಮಾಡಿಕೊಂಡು ಸೂಕ್ತವಾದ ವ್ಯವಸ್ಥೆ ಕಲ್ಪಿಸುವ ಅತ್ಯಗತ್ಯ. ಇವತ್ತು ವೈದ್ಯ ಸಿಬ್ಬಂದಿ ಇದ್ದಾರೆ, ಬಹುತೇಕ ಇವತ್ತು 30% ಇವತ್ತು ಕೆಲಸಕ್ಕೆ ಬರೋದಿಲ್ಲ ಮತ್ತು ರಾಜೀನಾಮೆ ಕೊಟ್ಟಿದ್ದಾರೆ. ನೇಮಕಾತಿ ಮಾಡೋದ್ರಲ್ಲಿ ಒಂದೇ ಒಂದು ಕೆಲಸ ಇವತ್ತು ಆಗಲಿಲ್ಲ. ನೇಮಕಾತಿ ಮಾಡಲಿ ಏನು ಕಷ್ಟ ಇದೆ. ಬರೋ 3 ತಿಂಗಳಿನಲ್ಲಿ ಆಸ್ಪತ್ರೆಯಲ್ಲಿ ತಾಲೂಕು ಮತ್ತು ಪ್ರಾಥಮಿಕ ಕೇಂದ್ರದಲ್ಲಿ ಜನಸಾಮಾನ್ಯ ಜಾಸ್ತಿಯಲ್ಲಿ ಹೋಗುವಾಗ ಅಲ್ಲಿ ಕೆಲಸ ಮಾಡಬೇಕಾದ್ರೆ ಅಲ್ಲಿ ಒಂದು ದಾದಿಯರು ಬೇಕು, ಲೀಡ್ ನೌಕರರು ಬೇಕು, ಇನ್ನಿತರ ಬೇಕು. ಆದರೆ ಇವಾಗ ಇನ್ನೂ ಕೂಡ ಕಾಂಟ್ರಾಕ್ಟ್ ಬೇಸಲ್ಲಿ ನೇಮಕ ಮಾಡಲಿಕ್ಕೆ ಒಂದು ಕಷ್ಟ ಏನಿದೆ. ಆದ ಕಾರಣ ಇದನ್ನೆಲ್ಲ ಸಂಪೂರ್ಣವಾಗಿ ಜಿಲ್ಲಾಡಳಿತ ಇವತ್ತು ವಿಫಲವಾಗಿದೆ, ರಾಜ್ಯ ಸರ್ಕಾರ ವಿಫಲವಾಗಿದೆ. ಜಿಲ್ಲಾ ಉಸ್ತುವಾರಿ ಸಚಿವರು ಸೂಕ್ತವಾದ ಇವತ್ತು ಕಾರಣವನ್ನು ಕೊಡಬೇಕು, ಜನರಿಗೆ ಮಾಹಿತಿಯನ್ನು ಕೊಡಬೇಕು ಮತ್ತು ತಕ್ಷಣ ಇದನ್ನೆಲ್ಲ ಸರಿಪಡಿಸಬೇಕನ್ನು ಒತ್ತಾಯಪಡಿಸ್ತಾರೆ. ಮಾಜಿ ಶಾಸಕರು ಮೊಯ್ದೀನ್ ಬಾಬಾ, JR ಲೋಬೋ, ವಿಧಾನ ಪರಿಷತ್ ಸದಸ್ಯರು, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಹರೀಶ್ ಪೂಜಾರಿ, ಮಾಜಿ ವಿಧಾನ ಪರಿಷತ್ ಸದಸ್ಯರು ಐವನ್ ಡಿಸೋಜ ಪ್ರತಿಭಟನೆಯಲ್ಲಿ ಪಾಲು ಪಡೆದು ಜಿಲ್ಲಾಡಳಿತ ಬಕ ರಾಜ್ಯ ಸರ್ಕಾರದ ವೈಫಲ್ಯವನ್ನು ಖಂಡಿಸಾಯರು. ಇವತ್ತು ನಾವು ಕೋವಿಡ್ ಹಾಸ್ಪಿಟಲ್ನ ಎದುರಿಗೆ ಈ ಒಂದು ಸಾಂಕೇತಿಕವಾಗಿ ಒಂದು ಪ್ರತಿಭಟನೆಯನ್ನು ಇವತ್ತು ಮಾಡ್ತಾ ಇದ್ದೀವಿ. ಜನರಿಗೆಲ್ಲ ಗೊತ್ತು, ದಕ್ಷಿಣ ಕನ್ನಡ ಜಿಲ್ಲೆಯ ಜನತೆ, ರಾಜ್ಯದ ಜನತೆ ಯಾವ ರೀತಿಯಲ್ಲಿ ಈ ಕೊರೋನಾದಿಂದ ತತ್ತರಿಸ್ತದೆ ಅಂತ ಹೇಳುವಂಥ ವರದಿಯನ್ನು ನಾವು ದಿವಸ ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೇವೆ, TV ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೇವೆ. ನಮಗೆಲ್ಲ ಬಹಳ ನೋವಾಗ್ತಾ ಇದೆ. ಇಷ್ಟೊಂದು ಬುದ್ಧಿವರ್ತರಿರುವಂಥ ಈ ಜಿಲ್ಲೆಯಲ್ಲಿ ಸಮೇತ ಜಿಲ್ಲಾಡಳಿತ ಈ ಕೊರೋನಾವನ್ನು ಮಟ್ಟ ಹಾಕುವಲ್ಲಿ ವೈಫಲ್ಯ ಕಂಡಿದೆ ಅಂತ ಹೇಳುವಂಥದ್ದನ್ನು ಪ್ರತಿಯೊಬ್ಬರು ಒಟ್ಟು ಮಾಡಿ ತೋರಿಸ್ತಾ ಇದ್ದಾರೆ. ಅಧಿಕಾರಿಗಳು ಇವತ್ತು DHO ಅವರಿಗೆ ಕೇಳಿದರೆ ನಾನು ಅಸಹಾಯಕ, ಇವತ್ತು ನಮ್ಮಲ್ಲಿ ಯಾವುದೇ ಒಂದು ಡಾಕ್ಟರ್ಗಳು ಸಹಕರಿಸ್ತಾ ಇಲ್ಲ ಅಂತ ಹೇಳುವಂಥ ಮಾತನ್ನು DHO ಅವರು ಇದೇ ಥರ ಸರ್ಜನ್ರವರು ಹೇಳುವಂಥ ಸಂದರ್ಭದಲ್ಲಿ ನೋವಾಗ್ತಾ ಇದೆ. ಮೊನ್ನೆ ತಾನೇ ಒಂದು ಗರ್ಭಿಣಿ ಹೆಂಗಸು, ಆ ಹೆಂಗಸನ್ನು ಬದುಕಿಸ್ಬೋದಿತ್ತು. 8 ತಿಂಗಳ ಗರ್ಭಿಣಿ ಹೆಂಗಸು ರಾತ್ರಿ ಆಕ್ಸಿಜನ್ ಕಮ್ಮಿ ಇದೆ ಅಂತ ಹೇಳುವಂಥ ಸಂದರ್ಭದಲ್ಲಿ ಅವರಿಗೆ ICUನಲ್ಲಿ ಸೇರಿಸುವಂಥ ಪರಿಸ್ಥಿತಿ ಆಗಲಿಲ್ಲ. ಬೆಳಗ್ಗೆ ಸೇರಿಸುವಂಥ ಸಂದರ್ಭದಲ್ಲಿ ಆ ಮಹಿಳೆ ಮೃತಪಟ್ಟಿದೆ. ಕೊನೆಯ ಪಕ್ಷ ಮಗುವಿನ 8 ತಿಂಗಳ ಮಗುವನ್ನು ಅವರು ಸಿಸೇರಿಯನ್ ಮಾಡಿಕೊಂಡು ಆ ಮಗುವನ್ನಾದರೂ ಬಚಾವ್ ಮಾಡ್ಬೋದು. ಕೇಳುವಾಗ ಹೇಳ್ತದೆ ಅದು ಲೇಟ್ ಆಗಿದೆ, ಏನು ಮಾಡಲಿಕ್ಕೆ ಆಗೋದಿಲ್ಲ, ಡಾಕ್ಟರ್ಗಳಿಲ್ಲ ಅಂತ ಹೇಳುವಂಥ ಮಾತು. ಆ ಹೆಂಗಸಿನ ಕುಟುಂಬದವ್ರು ಹೇಳ್ತಾರೆ ಇವತ್ತು 4 ಗಂಟೆಯಿಂದ ಡಾಕ್ಟರ್ಗಳು ಯಾರು ನೋಡುವವರಿಲ್ಲ ಅಂತ ಹೇಳುವಂಥ ಮಾತನ್ನು ಹೇಳಿ ಕೈ ಚೆಲ್ಲುವಂಥ ಪರಿಸ್ಥಿತಿ ಆಗಿದೆ.
ನಮ್ಮ ಜಿಲ್ಲಾ ಸಚಿವರು ಸಮೇತ ನೀವು ಆಧಾರ್ ಕಾರ್ಡನ್ನು ಇಟ್ಕೊಂಡು ಎಲ್ಲೇ ಆಸ್ಪತ್ರೆಗೆ ಹೋಗಿ ಅಂತ ಹೇಳುವಂಥ ಮಾತನ್ನು ಹೇಳಿ 1.5 ಲಕ್ಷ 2 ಲಕ್ಷ ರೂಪಾಯಿ ಆ ಬಿಲ್ಲನ್ನು ಕೊಡುವಂಥ ಪರಿಸ್ಥಿತಿ ಆಗಿದೆ. ಇದಕ್ಕೆ ಜಿಲ್ಲಾ ಸಚಿವರು ಕೂಡಲೇ ಉತ್ತರಿಸಬೇಕು. ಈ ಆಗುವಂತಹ ಮರಣಗಳಿಗೆ ಇವರು ಉತ್ತರ ಕೊಡಬೇಕು ಅಂತ ಹೇಳುವಂಥ ಮಾತನ್ನು ಹೇಳಿ ನಾವು ನಮ್ಮ ಇಂದಿನ ಸರ್ಕಾರ ಕೋವಿಡ್-19 ವಿಚಾರದಲ್ಲಿ ತೆಗೆದುಕೊಂಡ ಕ್ರಮದ ವಿಚಾರದಲ್ಲಿ ಸಂಪೂರ್ಣವಾಗಿ ವೈಫಲ್ಯವಾಗಿದೆ. ಇವತ್ತು ಬೆಳಿಗ್ಗೆ ನಾನು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ತುಣುಕನ್ನು ನೋಡ್ತಾ ಇದ್ದೇನೆ. ನಮ್ಮ ನೆರೆಯ ರಾಜ್ಯ ಜಿಲ್ಲೆಯಲ್ಲಿ ಕೋವಿಡ್-19ಕ್ಕೆ ತುತ್ತಾಗಿದ್ದಾರೆ ಅಂತ ಅವರನ್ನು ಅಡ್ಮಿಟ್ ಮಾಡಿರುವಂಥ ಜನರ ಒಂದು ಸಮಸ್ಯೆ, ಅವರಿಗೆ ಊಟ ಇಲ್ಲ, ಅವರಿಗೆ ಯಾವುದೇ ಚಿಕಿತ್ಸೆ ಇಲ್ಲ, ಯಾವುದೇ ನಿಲ್ಲಲಿಕ್ಕೆ ವ್ಯವಸ್ಥೆ ಇಲ್ಲ. ಆ ಸಮಸ್ಯೆ ನೋಡುವಾಗ ನಮಗೆ ಬಹಳಷ್ಟು ಬೇಸರ ಆಗ್ತಾಯಿದೆ. ಇದು ಪರಿಸ್ಥಿತಿ ಒಂದು ಜಿಲ್ಲೆಯಲ್ಲಿ ಅಲ್ಲ, ರಾಜ್ಯದಲ್ಲಿ ಎಲ್ಲ ಕಡೆಯಲ್ಲೂ ಕೂಡ, ನಮ್ಮ ಜಿಲ್ಲೆಯಲ್ಲೂ ಕೂಡ ಇದೇ ಪರಿಸ್ಥಿತಿ. ಯಾವ ರೀತಿಯಲ್ಲಿ ಇದನ್ನೊಂದು ನಿಭಾಯಿಸಬೇಕು ಎಂಬ ಬಗ್ಗೆ ಚಿಂತನೆಯನ್ನು ಈಗಿನ ಬಹುಶಃ ಆಳುವಂಥ ಜನಪ್ರತಿನಿಧಿಗಳು, ಆಳುವಂಥ ಸರ್ಕಾರ ಇದರ ಬಗ್ಗೆ ಗಮನವನ್ನು ಕೊಡ್ತಾ ಇಲ್ಲ. ಸಂಪೂರ್ಣವಾಗಿ ಕೋವಿಡ್-19 ನಿರ್ವಹಣೆಯಲ್ಲಿ ನಮ್ಮ ಸರ್ಕಾರ ವಿಫಲವಾಗಿದೆ. ಖಾಸಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಯನ್ನು ಕೊಡುವಂಥದ್ದು, ಕೆಲವು ಖಾಸಗಿ ಆಸ್ಪತ್ರೆ ದುಬಾರಿ ಬಿಲ್ಲನ್ನು ಕೇಳ್ತಾ ಇದ್ದಾರೆ. ದುಬಾರಿ ವೆಚ್ಚದಲ್ಲಿ ಬಡ ಜನರು ಯಾವ ರೀತಿಯಲ್ಲಿ ಅದರ ಪರಿಹಾರವನ್ನು ಪಡೆಯಲಿಕ್ಕೆ ಸಾಧ್ಯತೆ ಇದೆ. ಸರ್ಕಾರ ಖಾಸಗಿ ಆಸ್ಪತ್ರೆಗಳಲ್ಲಿ ಕೂಡ ಕೊಠಡಿಗಳನ್ನಾಗಲಿ ಅಥವಾ ವ್ಯವಸ್ಥೆಯನ್ನು ಸರ್ಕಾರದ ಸುಪರ್ದಿಗೆ ತೆಗೆದುಕೊಳ್ಬೇಕು ಮತ್ತು ಸರ್ಕಾರದ ವೆಚ್ಚದಲ್ಲಿ ಕೋವಿಡ್ಗೆ ಯಾರು ಬಲಿಯಾಗಿದ್ದಾರೆ ಅಥವಾ ಯಾರು ಇದರ ಸೋಂಕು ಬಂದಿದೆ ಅವರಿಗೆ ಸಂಪೂರ್ಣವಾದ ಚಿಕಿತ್ಸೆಯನ್ನು ಸರ್ಕಾರ ಕೊಡುವಂತೆ ಆಗಬೇಕು ಮತ್ತು ಹೆಚ್ಚಿನ ರೀತಿಯಲ್ಲಿ ಇದನ್ನು ಟೆಸ್ಟಿಂಗ್ ಮಾಡುವಂಥ ವಿಧಾನ ಆಗಬೇಕು ಮತ್ತು ಜನರಿಗೆ ಒಂದು ಧೈರ್ಯ ಸಿಗುವಂಥ ವ್ಯವಸ್ಥೆಯನ್ನು ಸರ್ಕಾರ ಮಾಡಬೇಕು. ಈಗಿನ ರೀತಿಯಲ್ಲಿ ಸರ್ಕಾರ ಬಹುಶಃ ಇದನ್ನು ಮುಂದುವರಿಸಿಕೊಂಡು ಹೋದರೆ ಖಂಡಿತವಾಗಿ ನಮ್ಮ ಈ ಸಂಪೂರ್ಣ ಈ ಜನರ ಭರವಸೆ ಕುಂದುತ್ತದೆ ಮಾತ್ರವಲ್ಲದೆ ಆರ್ಥಿಕ ಸ್ಥಿತಿಯು ಕೂಡ ಹದಗೆಟ್ಟು ನಮ್ಮ ಸಂಪೂರ್ಣವಾಗಿ ನಾವು ತೊಂದರೆಗೆ ಬೀಳ್ತೇವೆ. ಸರ್ಕಾರದ ವೈಫಲ್ಯವನ್ನು ಈಗಲಾದರೂ ಸರ್ಕಾರ ಮನಗಂಡು ಇದನ್ನು ಸರಿಪಡಿಸಬೇಕು ಅಂತ ನಾವು ಒತ್ತಾಯಿಸ್ತೇವೆ. ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ನಮ್ಮ ಪಕ್ಷದೆಲ್ಲ ಶಾಸಕರು, ಮಾಜಿ ಶಾಸಕರು, ಹಿರಿಯ ಮುಖಂಡರುಗಳ ಜೊತೆಗೆ ನಾವಿವತ್ತು ಸರ್ಕಾರದ ಈ ಕೋವಿಡ್-19 ನಿರ್ವಹಿಸುವಲ್ಲಿ ವೈಫಲ್ಯ ಕಂಡದ್ದನ್ನು ಪ್ರತಿಭಟಿಸಿ ಇವತ್ತು ನಾವೊಂದು ಬಹಳ ನೋವಿನಿಂದ ಈ ಒಂದು ಪ್ರತಿಭಟನೆಯನ್ನು ಮಾಡಬೇಕಾಗಿದೆ. ಯಾಕೆಂದರೆ ಇವತ್ತು ಪ್ರತಿಭಟನೆ ಮಾಡುವ ಸಂದರ್ಭ ಅಲ್ಲ, ಒಂದು ತುರ್ತು ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ಇಡೀ ದೇಶದಲ್ಲಿ ಕೋವಿಡ್-19 ಏನು ಈ ವೈರಸ್ ಬಂತು, ಕೊರೋನಾ ವೈರಸ್, ಅದನ್ನು ನಾವು ಇವತ್ತು ಇಡೀ ದೇಶದಾದ್ಯಂತ ಪಸರಿಸಿ ಜನರನ್ನು ಕಾಡ್ತಾ ಇದ್ದೇವೆ. ಇದು ಫೆಬ್ರವರಿ ತಿಂಗಳಲ್ಲಿ ದೇಶಕ್ಕೆ ಕಾಲಿಟ್ಟಂಥ ಸಂದರ್ಭದಲ್ಲಿ ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷೆ ಶ್ರೀಮತಿ ಸೋನಿಯಾ ಗಾಂಧಿಯವರು, ನಮ್ಮ ನಾಯಕರಾದ ರಾಹುಲ್ ಗಾಂಧಿಯವರು ಒಂದು ನಿರ್ಧಾರವನ್ನು ಪ್ರಕಟಣೆ ಮಾಡಿದರು. ಈ ಒಂದು ತುರ್ತು ಪರಿಸ್ಥಿತಿಯಲ್ಲಿ, ಈ ಸಂಕಷ್ಟದ ಸಮಯದಲ್ಲಿ ದೇಶಕ್ಕೆ ಬಂದಂಥ ಈ ಗಂಡಾಂತರವನ್ನು ಎದುರಿಸುವಲ್ಲಿ ನಾವು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಸಂಪೂರ್ಣವಾದ ಸಹಕಾರವನ್ನು ಕೊಡಬೇಕು ಅನ್ನುವಂಥ ನಿರ್ಧಾರವನ್ನು ಕಾಂಗ್ರೆಸ್ ಪಕ್ಷ ತೆಗೆದುಕೊಂಡಿತ್ತು. ಅದೇ ಪ್ರಕಾರ ಕರ್ನಾಟಕ ರಾಜ್ಯದಲ್ಲಿ ಕೂಡ ನಮ್ಮ ಪಕ್ಷದ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಅವರು, CLP ನಾಯಕರಾದ ಸನ್ಮಾನ್ಯ ಸಿದ್ದರಾಮಯ್ಯನವರು, ನಮ್ಮ ಪಕ್ಷದ ಎಲ್ಲ ಹಿರಿಯ ಮುಖಂಡರುಗಳು ರಾಜ್ಯ ಸರ್ಕಾರಕ್ಕೆ ಕೂಡ ಸಂಪೂರ್ಣ ಒಂದು ಸಹಕಾರವನ್ನು ಇಷ್ಟರವರೆಗೆ ಕೂಡ ಕೊಟ್ಟಿದ್ದಾರೆ. ಆದರೆ ಇವತ್ತು ಭಾಳ ನೋವಿನ ಸಂಗತಿಯನ್ನು ತಿಳಿದರೆ, ನಾವು ಇವತ್ತು ಪ್ರತಿಭಟನೆ ಮಾಡದಂತಹ ಸಂದರ್ಭದಲ್ಲಿ ಕೂಡ ನಮ್ಮನ್ನು ಇವತ್ತು ಬೀದಿಗಿಳಿಲಿಕ್ಕೆ ಸರ್ಕಾರ ಅವಕಾಶ ಮಾಡಿಕೊಡ್ತಾ ಇದೆ. ಇದು ಬಹಳ ನೋವಿನ ಸಂಗತಿ. ಈ ಕೋವಿಡ್-19 ಈ ವೈರಸ್ಸನ್ನು, ಕಾಯಿಲೆಯನ್ನು ನಿಗ್ರಹಿಸುವಲ್ಲಿ ರಾಜ್ಯ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ. ಇಲ್ಲಿ ನಮ್ಮ ಸೋಂಕಿತರನ್ನು ಕರೆತರಲಿಕ್ಕೆ ಅದಕ್ಕೆ ಬೇಕಾದಂತಹ ಆ್ಯಂಬುಲೆನ್ಸ್ ಇಲ್ಲ, ಅವರನ್ನು ಸರಿಯಾದ ರೀತಿಯಲ್ಲಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಲಿಕ್ಕೆ ವ್ಯವಸ್ಥೆ ಇಲ್ಲ. ಇವತ್ತು 2-3 ಲಕ್ಷ ರೂಪಾಯಿ ಕೊಟ್ಟು ಅವರು ಆರೋಗ್ಯವಂತರಾಗಿ ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬಂದವರಿಗೆ ಸರಿಯಾದ ಊಟ ಇಲ್ಲ. ಇವತ್ತು ಸರ್ಕಾರ ಯಾವುದೇ ವ್ಯವಸ್ಥೆಯನ್ನು ಮಾಡದೆ 1 ತಿಂಗಳ ಲಾಕ್ಡೌನ್ ಪೀರಿಯಡ್ನಲ್ಲಿ ಸಂಪೂರ್ಣ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಿಕ್ಕೆ ಇವರಿಗೆ ಅವಕಾಶ ಇತ್ತು. ಆದರೆ ಈ ಅವಕಾಶವನ್ನು ಮಾಡದೆ ಇವತ್ತು ಸರ್ಕಾರ ಕೈಚೆಯಲ್ಲಿ ನಿಂತಿದೆ. ಕಿಟ್ ಖರೀದಿಯಲ್ಲಿ ಅಥವಾ ಸ್ಯಾನಿಟೈಸರ್ ಖರೀದಿಯಲ್ಲಿ, ಆರೋಗ್ಯ ಕಾಪಾಡುವಂಥ ಆಸ್ಪತ್ರೆಗಳನ್ನು ನಿರ್ಮಿಸುವಲ್ಲಿ
ವೆಂಟಿಲೇಟರ್ ಖರೀದಿಸುವಲ್ಲಿ, ಮಾಸ್ಕ್ ಖರೀದಿಸುವಲ್ಲಿ ಪ್ರತಿಯೊಂದಲ್ಲಿ ಕೂಡ ಭ್ರಷ್ಟಾಚಾರದ ವಾಸನೆ ಬರ್ತಾ ಇದೆ. ಇವತ್ತು ಸಾವಿರಾರು ಕೋಟಿಯ ಭ್ರಷ್ಟಾಚಾರ ಆಗಿದೆ ಅಂತೇಳಿ ದಾಖಲೆ ಸಹಿತ ನಮ್ಮ ವಿರೋಧ ಪಕ್ಷದ ನಾಯಕರಾದ ಸಿದ್ದರಾಮಯ್ಯನವರು ತೋರ್ಪಡಿಸ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಸರ್ಕಾರದ ವೈಫಲ್ಯತೆಯನ್ನು ಜನರಿಗೆ ತಿಳಿಸುವ ಒಂದು ವ್ಯವಸ್ಥೆಯ ಅಂಗವಾಗಿ, ಒಂದು ಜವಾಬ್ದಾರಿಯುತ ವಿರೋಧ ಪಕ್ಷವಾಗಿ ಕಾಂಗ್ರೆಸ್ ಪಕ್ಷ ಇವತ್ತು ಬೀದಿಗಿಳಿಯುವಂಥ ಒಂದು ಸಂದರ್ಭಕ್ಕೆ ಸರ್ಕಾರ ದೂಡಿದೆ. ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಒಂದು ಮಾತು ಹೇಳಿದ್ದಾರೆ, ಯಾವುದೇ ಸಂದರ್ಭದಲ್ಲಿ ನಮ್ಮನ್ನು ಬೀದಿಗಿಳಿಯಲಿಕ್ಕೆ ಅವಕಾಶ ಮಾಡಿಕೊಡಬೇಡಿ, ಸರಿಯಾಗಿ ಸರ್ಕಾರ ಈ ಒಂದು ಕೋವಿಡ್ ಕಾಯಿಲೆಯನ್ನು ನಿರ್ವಹಿಸುವಲ್ಲಿ ವ್ಯವಸ್ಥಿತ ರೂಪದಲ್ಲಿ ಕೆಲಸವನ್ನು ಮಾಡಬೇಕು, ಜನರಿಗೆ ಬೇಕಾದಂಥ ವ್ಯವಸ್ಥೆಗಳನ್ನು ರೂಪುಗೊಳಿಸಬೇಕು, ಬೇಕಾದ ಆಸ್ಪತ್ರೆಯ ವ್ಯವಸ್ಥೆ ಮಾಡಬೇಕು, ಅವರಿಗೆ ಕ್ವಾರಂಟೈನ್ ವ್ಯವಸ್ಥೆ ಮಾಡಬೇಕು, ಎಲ್ಲ ರೀತಿಯಲ್ಲಿ ವ್ಯವಸ್ಥೆ ಮಾಡಬೇಕು ಅನ್ನೋಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಅಧ್ಯಕ್ಷರು ಹೇಳಿದರು. ಇವತ್ತು ಸರ್ಕಾರದ ವೈಫಲ್ಯತೆ ಎದ್ದು ಕಾಣ್ತಾ ಇದೆ, ಜನರು ಸಂಕಷ್ಟದಲ್ಲಿದ್ದಾರೆ. ಬಿಜೆಪಿಯವರು ಕ್ರಮ ತೆಗೆದುಕೊಳ್ತಾ ಇಲ್ಲ. ಇವತ್ತು ಆಸ್ಪತ್ರೆಗಳಲ್ಲಿ ಬಹಳ ಸಿಕ್ಕಾಪಟ್ಟೆ ರೇಟನ್ನು ವಿಧಿಸ್ತಕ್ಕಂಥದ್ದು ನಾವು ಕಾಣ್ತೇವೆ. ಅದಕ್ಕೆ ನಾವೆಲ್ಲರೂ ಇವತ್ತು ತೀರ್ಮಾನ ಮಾಡಿದ್ದೇವೆ. ಜಿಲ್ಲಾ ಕಾಂಗ್ರೆಸ್ಸು ಇದನ್ನು ಖಂಡನೆ ಮಾಡ್ತದೆ. ಇಡೀ ರಾಜ್ಯದಲ್ಲಿ ಇಂಥ ಪರಿಸ್ಥಿತಿ ಇದೆ. ನಮ್ಮ ಜಿಲ್ಲೆಯಲ್ಲಿ ಅಂತೂ ಹೇಳಿದ್ದೀರೋದು, ಎಲ್ಲಿ ಹೋದರೂ ಆಸ್ಪತ್ರೆಗೆ ಅಡ್ಮಿಷನ್ ಕೇಳಿದರೆ ದುಡ್ಡು ಕೇಳ್ತಕ್ಕಂಥದ್ದು, ಸರ್ಕಾರಿ ಆಸ್ಪತ್ರೆಗೆ ಹೋದಾಗ ನೀವು ಖಾಸಗಿ ಆಸ್ಪತ್ರೆಗೆ ಹೋಗಿ ಅಂತ ಹೇಳುವಂಥದ್ದು, ಮತ್ತು ಎಲ್ಲಿಯಾದರೂ ಕೋವಿಡನ್ನು ಚೆಕ್ ಮಾಡಲಿಕ್ಕೆ ಹೋದರೆ ನಿಮಗೆ ಸಿಂಪ್ಟಮ್ ಇಲ್ಲ, ನಿಮಗೆ ಚೆಕ್ ಮಾಡೋದು ಅವಶ್ಯಕತೆ ಇಲ್ಲ ಅಂತ ಹೇಳಿ ಮುಂದೆ ಕಳಿಸ್ತಕ್ಕಂಥದ್ದು. ಅನೇಕ ರೀತಿಯಲ್ಲಿ ಸಫರ್ ಆಗ್ತಾ ಇದ್ದೇವೆ. ಒಂದೇ ಒಂದು ಆ್ಯಂಬುಲೆನ್ಸಿನ ವ್ಯವಸ್ಥೆ ಇಲ್ಲ. ಯಾರು ಆ್ಯಂಬುಲೆನ್ಸ್ ಅಂತ ಸತ್ತರೂ ಕೂಡ ಅವರೇ ಸ್ವತಃ ಆ್ಯಂಬುಲೆನ್ಸನ್ನು ನಾವು ತೆಗೆದುಕೊಂಡು ಹೋಗಬೇಕು. ಯಾರ ಹತ್ರ ಕೂಡ ಕಿಟ್ ಇಲ್ಲ, ಅವರಿಗೆ ಕಿಟ್ಟನ್ನು ಕೊಡ್ತಾ ಇಲ್ಲ. ಅವ್ಯವಹಾರದ ಗೂಡಾಗಿ ಬಿಟ್ಟಿದೆ. ವೆಂಟಿಲೇಟರ್ಗಳಲ್ಲಿ ಅವ್ಯವಹಾರ ಆಗ್ತಾ ಇದೆ, ಮಾಸ್ಕಲ್ಲಿ ಅವ್ಯವಹಾರ ಆಗ್ತಾ ಇದೆ, ಸ್ಯಾನಿಟೈಸರ್ ಪಡೆಯುವುದರಲ್ಲಿ ಅವ್ಯವಹಾರ ಆಗ್ತಾ ಇದೆ. ಎಲ್ಲದರಲ್ಲೂ ಕೂಡ ಅವ್ಯವಹಾರವನ್ನು ಮಾಡುವುದೇ ಬಿಜೆಪಿಯವರು ಒಂದು ಕೆಲಸವನ್ನು ತಮ್ಮ ರೂಢಿ ಮಾಡಿಕೊಂಡಿದ್ದಾರೆ. ಕೋವಿಡ್-19ನಲ್ಲಿ ಕೂಡ ದುಡ್ಡನ್ನು ಮಾಡುವಂಥದ್ದಕ್ಕೆ ಕೈ ಹಾಕಿದ್ದಾರೆ. ಇದನ್ನು ನಾವು ಖಂಡನೆ ಮಾಡ್ತಾ ಇದ್ದೇವೆ, ಇದನ್ನು ವಿರೋಧ ಮಾಡ್ತಾ ಇದ್ದೇವೆ. ಈ ವಿರೋಧ ಮಾಡಲಿಕ್ಕೋಸ್ಕರ ಇವತ್ತು ನಾವೆಲ್ಲರೂ ಇವತ್ತು ಶಿಸ್ತುಬದ್ಧವಾಗಿ ಇಲ್ಲಿ ಸೇರಿದ್ದೇವೆ. ಮಾಜಿ ಮೇಯರ್ ಶಶಿಧರ್ ಹೆಗ್ಡೆ, ಕವಿತಾ ಸನಿಲ್, ಮಹಾನಗರ ಪಾಲಿಕೆ ವಿಪಕ್ಷ ನಾಯಕ ರೌಫ್, ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಸಂತೋಷ್ ಕುಮಾರ್ ಶೆಟ್ಟಿ, ಎಂಜಿತಿ ಪ್ರಮುಖರು ಪ್ರತಿಭಟನೆದ ಮುತಾಲಿಕಡಿದ್ದರು.